ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಕೇಂದ್ರ ಕಚೇರಿ ಆದೇಶದಲಕ ಮತದಾನ ಜಾಗೃತಿ ಅಭಿಯಾನ ಬೊಕ್ಕ ಜಾತಾನು ಶುಕ್ರವಾರ ನಡಪಾಯರು. ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಪನ್ಪಿನ ಘೋಷವಾಕ್ಯದೊಟ್ಟಿಗೆ ರಾಜ್ಯಡೊರ್ಮೆ ರಾಜ್ಯ ಸರ್ಕಾರ ಮತದಾನ ಜಾಗೃತಿ ನಡಪ ಹೊಂದಿದ್ದು ಇನ್ನತ ಅಂಗವಾದ ಈ ಮತದಾನ ಜಾಗೃತಿ ಅಭಿಯಾನ ನಡೆತನು. ಈ ಪೊರ್ತು ಪಾತೇರ್ನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟಿರು ಬೊಕ್ಕ ಪೌರ ರಕ್ಷಣಾ ಪಡೆತ ಮುಖ್ಯ ಪಾಲಕರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಮತದಾನ ಮಲ್ಪುನಿ ನಮ್ಮ ಹಕ್ಕು ಮಾತ್ರ ಅತ್ತು, ಅವು ನಮ್ಮ ಶಕ್ತಿಲ ಅಂದು ಪ್ರಜಾಪ್ರಭುತ್ವ ರಾಷ್ಟ್ರಡು ಮತದಾರರೇ ನಿಜವಾಯಿನ ಪ್ರಭುಕ್ಲು ಮೂಲು ಪ್ರತಿಯೊಂದು ಪ್ರಾಜೆಕ್ಟ್ಲ ವಿಶೇಷ ಹೊಣೆಗಾರಿಕೆ ಬೊಕ್ಕ ಜವಾಬ್ದಾರಿ ಉಂಡು. ನಮ್ಮ ಚಲಾಯಿಸಾವುನ ಪ್ರತಿ ಮತಲ ನಿರ್ಣಾಯಕ ಸ್ಥಿರ ಸರ್ಕಾರ ಬೊಕ್ಕ ಸುಭದ್ರ ಸರ್ಕಾರ ರಚನೆಯಾವಡಾಂಡ ಮಾತೆರ್ಲ ಮತದಾನ ಮಲ್ಪುಡೆ ಮತದಾನ ಮಲ್ಪಂದೆ ಇತ್ತಂಡ ಜನಪ್ರತಿನಿಧಿలను ಪ್ರಶ್ನೆ ಮಲ್ಪನ ಅಧಿಕಾರನು ಬೊಕ್ಕ ನೈತಿಕತೆನು ನಮ್ಮ ಕಳೆಯೊನ್ವ ಈ ಮಾತಾ ಕಾರಣರ್ದು ನಮ್ಮ ದುಂಬುಬರ್ಪ್ನ ಚುನಾವಣೆಡು ಕಡ್ಡಾಯವಾದ ಮತದಾನ ಮಲ್ಪುಗ ಬೊಕ್ಕ ಆ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಲೇನು ದಿರ್ತು ಪತ್ತುಗ ಪಂಡದು ಅಭಿಪ್ರಾಯಿಸಾಯರು. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿವಸ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ಪಡೆಯ ವತಿಯಿಂದ ಮತದಾನ ಜಾಗೃತಿ ಜಾಥಾ ಮತ್ತು ಅಭಿಯಾನವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕೇಂದ್ರ ಕಚೇರಿಯ ಆದೇಶದಂತೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶುವರ್, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂಬ ಒಂದು ಆಂದೋಲನವನ್ನು ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಗೃಹ ರಕ್ಷಕ ಇಲಾಖೆಯ ಆದೇಶದಂತೆ ನಾವು ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳಲ್ಲಿ ಮತದಾನ ಅನ್ನೋದು ಅತ್ಯಂತ ಪವಿತ್ರವಾದದ್ದು ಮತ್ತು ಅತ್ಯಂತ ಅವಶ್ಯಕವಾದಂಥ ನಮ್ಮ ಕರ್ತವ್ಯವಾಗಿದೆ. ಮತದಾನ ನಮ್ಮ ಕೇವಲ ಹಕ್ಕು ಆಗಿರದೆ ಅದು ನಮ್ಮ ಶಕ್ತಿಯಾಗಿರ್ತದೆ. ವೋಟ್ ಈಸ್ ನಾಟ್ ಜಸ್ಟ್ ಅವರ್ ರೈಟ್, ಇಟ್ ಈಸ್ ಅವರ್ ಪವರ್. ಅಂದರೆ ನಮ್ಮ ವೋಟಿನ ಮತದಾನದ ಶಕ್ತಿಯಿಂದ ನಾವೊಂದು ಪ್ರಜಾಪ್ರಭುತ್ವವಾದಿ ದೇಶಕ್ಕೆ ಶಕ್ತಿಯನ್ನು ತುಂಬಿಸಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮತದಾನ ಮಾಡಬೇಕು ಮತ್ತು ಉಳಿದವರನ್ನು ಮತದಾನ ಮಾಡಿಸಲಿಕ್ಕೆ ಜಾಗೃತಿ ಮೂಡಿಸುವಂಥ ಹೊಣೆಗಾರಿಕೆ ನಮ್ಮ ಗೃಹ ರಕ್ಷಕರಿಗೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಇವತ್ತು ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರು ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿಯೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಸಹ ಮತದಾನ ಮಾಡಬೇಕು ಅನ್ನೋ ಅವರನ್ನು ಮನವೊಲಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತದಾನ ಮಾಡುವಂತೆ ಮನವೊಲಿಸುವ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಮತದಾನ ಮಾಡಿ ಒಂದು ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣಕ್ಕೆ, ಪ್ರಜಾಪ್ರಭುತ್ವವಾದಿ ರಾಷ್ಟ್ರ ನಿರ್ಮಾಣಕ್ಕೆ ಮತದಾನ ಅತಿ ಅವಶ್ಯಕ. ಜೈ ಹಿಂದ್. ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಉಪ ಸಮಾದೇಷ್ಟಿರು ರಮೇಶ್, ಸುರತ್ಕಲ್ ಘಟಕದ ಘಟಕಾಧಿಕಾರಿ ರಮೇಶ್, ಹಿರಿಯ ಗೃಹ ರಕ್ಷಕಿಯರು ಸುನಿಲ್, ಜ್ಞಾನೇಶ್, ರೇವತಿ, ದಿವ್ಯಾ, ಮರಿಯಾ, ದಿವಾಕರ್, ಸಂದೇಶ್ ಈ ಪೊರ್ತೋಟುಗೆತ್ತೇರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ಇಲಾಖೆ ವತಿಯಿಂದ ನಮ್ಮ ಗೃಹ ರಕ್ಷಕರ ಮತದಾನ ಜಾಗೃತಿ ಅಭಿಯಾನ ಆರಂಭಗೊಂಡಿದೆ. ಮುಖ್ಯ ಉದ್ದೇಶ ನಮ್ಮ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡಬೇಕಾದ್ರೆ ನಾವೆಲ್ಲರೂ ಮತವನ್ನು ಚಲಾಯಿಸಬೇಕು. ಇದರಿಂದ ಒಂದು ಒಳ್ಳೆಯ ಅಭ್ಯರ್ಥಿ ಆಯ್ಕೆಯಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗುತ್ತೆ. ಹಾಗೆ ಎಲ್ಲರೂ ಮತದಾನವನ್ನು ಮಾಡಿ ನಿಮ್ಮ ನೆರೆಕೆರೆಯವರನ್ನು ಮತ್ತು ಉಳಿದವರಿಗೆ ಮತದಾನ ಮಾಡಲು ಅವರಿಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಇಂದು ಮತದಾನದ ಅಭಿಯಾನವನ್ನು ಪ್ರಾರಂಭಿಸುತ್ತೇವೆ. ಯಾಕೆಂದರೆ ಗರಿಷ್ಠ ಪ್ರಮಾಣದಲ್ಲಿ ಮತದಾನ ಆಗಬೇಕೆನ್ನುವಂಥ ಉದ್ದೇಶದಿಂದ ನಾವು ಈ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಮತದಾನ ಮಾಡುವಂತೆ ನಮ್ಮ ಜನಜಾಗೃತಿಯನ್ನು ಮೂಡಿಸಲು ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮಂಗಳೂರು ಇದರ ವತಿಯಿಂದ ಮತದಾನ ಅಭಿಯಾನವನ್ನು ಪ್ರಾರಂಭಿಸುತ್ತೇವೆ. ಎಲ್ಲರೂ ಮೇ 10ಕ್ಕೆ ಮತದಾನ ಇದೆ. ನಿಮ್ಮೆಲ್ಲರ ಕರ್ತವ್ಯ ಮತದಾನವನ್ನು ದಯವಿಟ್ಟು ಎಲ್ಲರೂ ಮಾಡಿ.